ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನು ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಗ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ: ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820 2544 206 9945801594 9483932325 www.naturecureparika.com. ನಮಸ್ಕಾರ. ಸೌಖ್ಯವನ ಸೌಖ್ಯ ಸಂಧಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಅಂಜಲಿಯವರು ಸೌಖ್ಯವನ ಆಸ್ಪತ್ರೆಯ ವೈದ್ಯಾಧಿಕಾರಿಯವರು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮೂಲಕ ಇವತ್ತು ಮಲಬದ್ಧತೆಗೆ ಯಾವ ರೀತಿಯ ಪರಿಹಾರವನ್ನು ಮತ್ತು ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಆಗುತ್ತೆ ಅನ್ನೋ ಬಗ್ಗೆ ಮಾತಾಡ್ತಾರೆ. ನಾನು ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಅಂಜಲಿಯವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ ಅಂಜಲಿಯವರು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ನೆಲೆಯಲ್ಲಿ ಮಲಬದ್ಧತೆಗೆ ಯಾವ ರೀತಿಯ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಇದೆ, ಯಾವ ರೀತಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ, ಮತ್ತು ಬಹುಮುಖ್ಯವಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳುವಂಥದ್ದೇ ನಮ್ಮ ಜೀವನ ಪದ್ಧತಿ ಮತ್ತು ಜೀವನ ಶೈಲಿ ಬದಲಾಗಬೇಕಂತ. ಸೊ ಈ ಹಿನ್ನೆಲೆಯಲ್ಲಿ ಮಲಬದ್ಧತೆಯನ್ನು ಯಾವ ರೀತಿಯಲ್ಲಿ ಹತೋಟಿಯಲ್ಲಿ ಇಟ್ಕೊಳ್ಬೋದು ಮತ್ತು ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋ ಬಗ್ಗೆ ಇವತ್ತು ಅವ್ರು ಮಾತಾಡಲಿಕ್ಕಿದ್ದಾರೆ. ಡಾಕ್ಟ್ರೆ, ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ಈಗ ಯಾವುದೇ ಒಬ್ಬ ವ್ಯಕ್ತಿ ಆತ ನಿಮ್ಮ ಹತ್ರ ಬಂದಿರೋದಿಲ್ಲ ಅಥವಾ ಆಸ್ಪತ್ರೆಗೆ ಕೂಡ ಭೇಟಿ ನೀಡಿರುವುದಿಲ್ಲ, ಸೊ ಅವನಿಗೆ ಮಲಬದ್ಧತೆಯ ಬರಬಹುದಾದ ಸಾಧ್ಯತೆಗಳನ್ನು ಆತ ಅಥವಾ ಆಕೆಯ ದೇಹದ ಗುಣಲಕ್ಷಣವನ್ನು ನೋಡಿಕೊಂಡು ಯಾವ ರೀತಿ ನೀವು ಹೇಳಲಿಕ್ಕೆ ಸಾಧ್ಯ ಇರುತ್ತೆ? ಕಾನ್ಸ್ಟಿಪೇಷನ್ ಅಂತಿರುವ ಕಂಡೀಷನ್ ಏನಂತ ಹೇಳಿದರೆ, ತುಂಬ ಸಿಂಪಲ್ ಆಗಿ ಹೇಳಬೇಕಂತಾದರೆ, ಒಂದು ಮನುಷ್ಯನಿಗೆ ಅಂದರೆ ವಾರದಲ್ಲಿ ಮಿನಿಮಮ್ 3 ದಿನದಲ್ಲಿ, ಅಂದರೆ ವಾರದಲ್ಲಿ ಒಂದು 1 ವೀಕ್ ಕಂಪ್ಲೀಟ್ ಆಗಿ ಮಿನಿಮಮ್ 3 ಸತಿ ಆದರೂ ಮೋಷನ್ ಕರೆಕ್ಟಾಗಿ ಆಗಲಿಲ್ಲ, ಅಲ್ಲ ಪೇಯ್ನ್ ಇದ್ದರೆ, ಇಲ್ಲಾಂದಾದರೆ ಕರೆಕ್ಟಾಗಿ ಮೋಷನ್ ಹೋಗದೇ ಇರುವ ಕಂಡೀಷನಿಗೆ ನಾವು ಹೇಳುವಂಥದ್ದು ಕಾನ್ಸ್ಟಿಪೇಷನ್ ಇಲ್ಲ ಮಲಬದ್ಧತೆ ಅಂತ. ಆಯಿತಾ? ಸೊ ಅದಕ್ಕೆ ಮೇಯ್ನ್ ಆಗಿರುವ ಕಾರಣಗಳು ಅಂದರೆ ನೀವು ಇಲ್ಲಿ ಹೇಳುವಂಥದ್ದು, ಒಬ್ಬ ವ್ಯಕ್ತಿಗೆ ವಾರದಲ್ಲಿ ಕನಿಷ್ಠ 3 ಬಾರಿ ಇದು ಏನು ಸರಿಯಾಗಿ ಮಲ ವಿಸರ್ಜನೆ ಆಗಿಲ್ಲ ಅಂತ ಆದರೆ ಬಹುಶಃ ಆ ವ್ಯಕ್ತಿಗೆ ಮಲಬದ್ಧತೆಯ ಲಕ್ಷಣಗಳು ಅಥವಾ ಮಲಬದ್ಧತೆಯ ರೋಗದ ಏನು ಸಾಧ್ಯತೆಗಳು ಇದೆ ಅನ್ನೋದನ್ನು ನೀವು ಹೇಳ್ತೇನೆ. ಎಸ್ ಮುಂದುವರಿಸಿ. ಮತ್ತೆ ಅದರದ್ದು ಕಾರಣಗಳೇನಂತ ಹೇಳಿದರೆ, ಇಂಪ್ರಾಪರ್ ಆಗಿರುವ ನಿಮ್ಮ ಡೈಟ್ರಿ ಲೈಫ್ ಸ್ಟೈಲ್, ಅಂದರೆ ಕರೆಕ್ಟ್ ಆಗಿರೋ ಫುಡ್ ತಗೊಳ್ಳೋದೇ ಇರೋದಂಥದ್ದಿರ್ಬೋದು, ಇಲ್ಲ ಪ್ರಾಪರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಮಾಡದೇ ಇರ್ಬೋದು, ಸರಿಯಾದ ವ್ಯಾಯಾಮ ಇಲ್ಲದೇ ಇರುವಂಥದ್ದು ಅಥವಾ ದೈಹಿಕ ಚಟುವಟಿಕೆ ಇಲ್ಲದೇ ಇರುವಂಥದ್ದು. ಇನ್ನೊಂದು ಏನಂತ ಹೇಳಿದರೆ ಚೆನ್ನಾಗಿ ನೀರು ಕುಡಿಯದೇ ಇರುವಂಥದ್ದು. ಮತ್ತು ಇನ್ನೊಂದು ಸಿಸ್ಟಮಿಕ್ ಆಗಿರುವಂಥದ್ದು ಪ್ರಾಬ್ಲಮ್ಸ್ ಇಂದ, ಯಾಕೆಂದರೆ ಯಾವುದಾದ್ರೂ ಸಿಸ್ಟಮ್ ಡಿಫೆಕ್ಟ್ಸ್ ಅಂದರೆ ಡಯಾಬಿಟಿಸ್ ಇರ್ಬೋದು, ಇಲ್ಲ ಯಾವುದಾದ್ರೂ ಬೇರೆ ಕಂಡೀಷನ್ಸ್ ಇರ್ಬೋದು. ಸೊ ಅದರ ರಿಲೇಟೆಡ್ ಆಗಿ ನಾವು ಏನು ಮಾಡ್ತೀವಿ, ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಸೊ ಆ ಮೆಡಿಸಿನ್ಸಿಂದ ರಿಲೇಟೆಡ್ ಆಗಿ ಸಹ ಏನಾಗ್ತದೆ, ಕಾನ್ಸ್ಟಿಪೇಷನ್ ಸಮಸ್ಯೆಗಳು ಬರ್ಬೋದು. ಓಕೆ, ಅಂದರೆ ನೀವು ಹೇಳುವಂಥದ್ದು ಬಹುಮುಖ್ಯವಾಗಿ ಮಧುಮೇಹ ಅಂದರೆ ಡಯಾಬಿಟಿಸ್ಗೆ ಸಂಬಂಧಪಟ್ಟ ಡಯಾಬಿಟಿಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಅದೇ ಥರ ಬೇರೆ ಸುಮಾರು ಡಿಸೀಸಸ್ ಇರುತ್ತದೆ. ಆಯಿತಾ? ಸೊ ಆ ಥರ ಏನಾದರೂ ಅದರ ರಿಲೇಟೆಡ್ ಆಗಿರೋ NSAIDs ಮೆಡಿಸಿನ್ಸ್ ಕೊಟ್ಟಿರ್ತೀವಲ್ಲ, ಸೊ ಅದರ ರಿಲೇಟೆಡ್ ಆಗಿ ಏನಾಗ್ತದೆ ಅಂತ ಹೇಳಿದರೆ, ಆ
ಸಮಸ್ಯೆ ಆಗಿಲ್ಲ, ಆ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ನಮಗೆ ಮಲಬದ್ಧತೆಯ ಸಮಸ್ಯೆ ಬರಲಿಕ್ಕೆ ಚಾನ್ಸಸ್ ಇದೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಹುಟ್ಟುವ ಟೈಮಲ್ಲಿ ಇಲ್ಲ ಆಗೋ ಮುಂಚೆಯಿಂದಾನೆ ಏನಾದರೂ ಸಮಸ್ಯೆಗಳಿದ್ರೆ ಅಂದರೆ ಯಾವುದಾದ್ರೂ ಅಬ್ಸ್ಟ್ರಕ್ಷನ್ಸ್ ಇರ್ಬೋದು, ಆ ಥರ ಪ್ರಾಬ್ಲಮ್ ಇದ್ದರೂ ಹಾಗೆ ಸಹ ಮಲಬದ್ಧತೆಯ ಸಮಸ್ಯೆಗಳು ಬರ್ತದೆ. ಇಲ್ಲ ಅಂದಾದರೆ ಯಾವುದಾದ್ರೂ ಸಿಸ್ಟಮಿಕ್ ಚೇಂಜಸ್ ಇಂದ ಸಹ ಬರುವಂಥ ಕಾಯಿಲೆಗಳು. ಏನು ಚೇಂಜಸ್ ಅಂತ ಅಂದರೆ ಸಿಂಪಲ್ ಆಗಿ ಏನಲ್ ಫಿಶಸ್ ಇರ್ಬೋದು, ಆ ಥರ ಸಿಂಪಲ್ ಆಗಿರುವಂಥ ಚೇಂಜಸ್ ಆಯಿತಾ. ಸೊ ಆ ಕಂಡೀಷನಿಂದ ಇದೇ ಕಾರಣಗಳಿಂದ ಮಲಬದ್ಧತೆ ಬರಲಿಕ್ಕೆ ಚಾನ್ಸಸ್ ಇದೆ. ಎಸ್ ಈಗ ಆಯಿತು, ಒಬ್ಬ ವ್ಯಕ್ತಿಗೆ ಮಲಬದ್ಧತೆ ಇರೋದು ಗೊತ್ತಾಯಿತು, ಅವರು ಈಗ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಬರ್ತಾರೆ. ನೀವು ಏನು ಪರಿಹಾರವನ್ನು ಸೂಚಿಸ್ತೀರಿ? ಅವರಿಗೆ ಆ್ಯಕ್ಚುಲಿ ಹೇಳೋದಾದರೆ ನಮ್ಮ ಸಿಸ್ಟಮಲ್ಲಿ ಸುಮಾರು ಥರ ಟ್ರೀಟ್ಮೆಂಟ್ಸ್ ಇದೆ. ಅಂದರೆ ಡಯಟ್, ಯೋಗ ಅಲ್ಲದೆ ಅಕ್ಯುಪಂಕ್ಚರ್ ಇದೆ, ಮತ್ತು ಕ್ರೋಮೋಥೆರಪಿ ಇರ್ಬೋದು, ಆಯಿತಾ, ಡಯಟ್, ನ್ಯೂಟ್ರಿಷನ್ ಎಲ್ಲ ಸಹ ಟ್ರೀಟ್ಮೆಂಟ್ಸ್. ಅಂದರೆ ಒಂದು ಸ್ಪೆಸಿಫಿಕ್ ಟ್ರೀಟ್ಮೆಂಟಿಂದ ಅಲ್ಲ ನಾವು ಆ ಡಿಸೀಸ್ ಕ್ಯೂರ್ ಮಾಡೋದು. ಅಂದರೆ ಆಲ್ ರೌಂಡ್ ಆಗಿ ಇಂಟಗ್ರೇಟೆಡ್ ಅಪ್ರೋಚ್ ಆಗಿ ಕಂಪ್ಲೀಟಾಗಿ ನಾವು ಕ್ಯೂರ್ ಮಾಡ್ತೀವಿ, ಆಯಿತಾ. ಈಗ ಡಯಟಾಗಿ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಹೈ ಫೈಬರ್ ರಿಚ್ ಫುಡ್ಸ್, ಆಯಿತಾ. ಫೈಬರ್ ಜಾಸ್ತಿ ಇರುವಂಥ ಭಕ್ಷಣಗಳು ಕೊಡಬೇಕು, ಪದಾರ್ಥಗಳು ಜಾಸ್ತಿ ಬೆಳೆಸಬೇಕು. ಪದಾರ್ಥಗಳೇನಂತ ಕೇಳಿದರೆ ಈಗ ನಿಮಗೆ ಆ್ಯಪಲ್ಸ್ ಹೇಳ್ಬೋದು, ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಕ್ಯಾರೆಟ್, ಬೀಟ್ರೂಟ್, ಮತ್ತು ಬ್ರೊಕೋಲಿ, ಕ್ಯಾಬೇಜ್, ಆ ಥರ ಯಾವುದೇ ವೆಜಿಟೇಬಲ್ಸ್, ಪಿಯರ್ಸ್ ಇರ್ಬೋದು, ಹಾಗಿರೋ ಯಾವುದೇ ಫ್ರೂಟ್ಸ್, ವೆಜಿಟೇಬಲ್ಸ್, ನಟ್ಸ್ ತಗೊಳ್ಬೋದು. ಸೊ ಇದೆಲ್ಲ ಫೈಬರ್ ರಿಚ್ ಜಾಸ್ತಿ ಆಗುತ್ತೆ. ಸೊ ಆ ಥರ ಇರೋ ಫುಡ್ಸನ್ನು ಜಾಸ್ತಿ ಬೆಳೆಸಬೇಕು. ಮತ್ತು ಚೆನ್ನಾಗಿ ನೀರು ಕುಡಿಯೋ ವಿಷಯ ನಾನು ಆವಾಗಲೇ ಹೇಳಿದ್ದೀನಿ. ಸೊ ಅದು ಜಾಸ್ತಿ ತಗೊಳ್ಳೇಬೇಕು. ಮಿನಿಮಮ್ ಒಂದು 2 ಲೀಟ್ರಷ್ಟು ನೀರು ಮಿನಿಮಮ್ ಆಗಿ ತಗೊಳ್ಬೇಕು. ಈಗ ನೀವು ಕಡಿಮೆ ಊಟ ಮಾಡ್ತೀರಿ ಅಂತ ಹೇಳಿ ಅದೊಂದು ಪ್ರಾಬ್ಲಮಿಗೆ ಕ್ಯೂರ್ ಆಗುವಂಥದ್ದಲ್ಲ. ನೀರು ಕಡಿಮೆ ಆದರೆ ಸಹ ಪ್ರಾಬ್ಲಮ್ ಆಗ್ತದೆ. ಊಟ ಕಡಿಮೆ ತಗೊಳ್ಳೋದು ಅದೊಂದು ರೀಸನ್ ಅಲ್ಲ, ಆಯಿತಾ. ಮತ್ತು ಏನಂತ ಹೇಳಿದರೆ ಫಾಸ್ಟಿಂಗ್, ಆಯಿತಾ. ಫಾಸ್ಟಿಂಗ್ ಸಹ ನಾವು ತಗೊಳ್ಬೋದು. ಫಾಸ್ಟಿಂಗ್ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಇದೇ ಫಾಸ್ಟಿಂಗ್ ಕಂಪ್ಲೀಟ್ ಆಗಿರೋ ಫಾಸ್ಟಿಂಗ್ ಅಂತಲ್ಲ, ಫ್ರೂಟ್ ಮಾಡ್ಬೋದು, ರಾಫಾ ಮಾಡ್ಬೋದು. ಸೊ ಡಿಫ್ರೆಂಟ್ ಟೈಪ್ ಆಫ್ ಫುಡ್ಡಲ್ಲಿ ನಾವು ಫಾಸ್ಟಿಂಗ್ ಮಾಡ್ಬೋದು, ಆಯಿತಾ. ಸೊ ನಮ್ಮದು ಗಟ್ ಲೈನಿಂಗ್ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದು ಇಂಪ್ರೂವ್ ಆಗುತ್ತೆ ಗಟ್ ಲೈನಿಂಗ್. ಸೊ ಹಾಗಾಗಿ ನಿಮಗೆ ಡಯಟ್ ತಗೊಳ್ಳೋದ್ರಿಂದ ತುಂಬ ಬೆನಿಫಿಷಿಯಲ್ ಆಗ್ತದೆ. ಈಗ ನಿಮ್ಮ ಈ ಸೌಖ್ಯವನದಲ್ಲಿ, ಸೌಖ್ಯವನ ಆಸ್ಪತ್ರೆ ಅಥವಾ ಸೌಖ್ಯವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಇಲ್ಲಿ ನೀವು ಯಾವ ರೀತಿಯೆಲ್ಲ ಟ್ರೀಟ್ಮೆಂಟ್ ಕೊಡ್ತೀರಿ? ಏನು ವಿಶೇಷತೆ ಅಂತ ಹೇಳ್ಬೋದು ನಿಮಗೆ? ಪರ್ಟಿಕ್ಯುಲರ್ಲಿ ಮಲಬದ್ಧತೆಗೆ ಬಂದಾಗೇ ಒಬ್ಬ ಪೇಷಂಟ್ ಬರ್ತಾರೆ, ಸೌಖ್ಯವನಕ್ಕೇ ಬಂದು ಅಡ್ಮಿಟ್ ಆಗಬೇಕು ಅಂತ ಬಯಸ್ತಾರೆ. ಏನು ನೀವು ಅವರಿಗೆ ಹೇಳಲಿಕ್ಕೆ ಬಯಸ್ತೀರಿ ಅಂತ ಹೇಳಿದ್ದು? ಈಗ ಈ ಥರ ಒಂದು ಪೇಷಂಟ್ ನಮ್ಮ ಹತ್ರ ಬಂದಿದ್ದರೆ ಸಹ ನಾವು ಕೊಡುವಂಥದ್ದು ಒಂದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಅಲ್ಲ, ಆಯಿತಾ. ಈಗ ಅವ್ರು ಬಂದ ತಕ್ಷಣ ಅವ್ರದ್ದು ಕಂಡೀಷನ್ ಪೂರ್ತಿ ನೋಡಿ ಯಾವ್ಯಾವ ಸಿಂಪ್ಟಮ್ಸ್ ಇದೆ. ಈಗ ಸ್ವಲ್ಪ ಜನರಿಗೆ ಹೊಟ್ಟೆ ನೋವು ಮಾತ್ರ ಇರ್ಬೋದು, ಸ್ವಲ್ಪ ಜನರಿಗೆ ವೀಕ್ನೆಸ್ ಇರ್ಬೋದು, ಸ್ವಲ್ಪ ಜನರಿಗೆ ಡೆಫಿಕೇಷನಲ್ಲಿ ಪೇಯ್ನ್ ಇರ್ಬೋದು. ಸೊ ಅದೇನು ಕಂಡೀಷನ್ ನೋಡಿ ಅದರ ಮೇಲೆ ಹಿಸ್ಟ್ರಿ ತಗೊಂಡು ನಾವು ಡೀಟೇಲ್ ಆಗಿ ಅದರದ್ದೊಂದು ಬರೆದು ಲಿಸ್ಟ್ ಮಾಡಿ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರೋ ಟ್ರೀಟ್ಮೆಂಟ್ಸ್ ಕೊಡೋದು. ಡಯಟ್ ಆದರೆ ಹೈ ಫೈಬರ್ ರಿಚ್ ಫುಡ್ಸ್ ಕೊಡ್ತೀವಿ, ಜ್ಯೂಸಸ್ ಇನ್ ದ ಫಾರ್ಮ್ ಆಫ್ ಜ್ಯೂಸಸ್ ನಾವು ಕೊಡ್ತೀವಿ. ಈಗ ಅಕ್ಯುಪಂಕ್ಚರ್ ಕೊಡೋದಾದರೆ ಸ್ಪೆಸಿಫಿಕ್ ಪಾಯಿಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸ್ಟಮಕ್ 36 ಅಂತ, ಆಯಿತಾ. ಸೊ ಅದು ತುಂಬ ಒಳ್ಳೆ ಪಾಯಿಂಟ್ಸ್, ಯಾಕೆಂದರೆ ಸ್ಟಮಕ್ ರೀಜನಲ್ಲಿ ಜಾಸ್ತಿ ಅಂದರೆ ನಾರ್ಮಲ್ ಆಗಿ ಎನರ್ಜಿ ಇಂಬ್ಯಾಲೆನ್ಸ್ ಆಗುವಾಗ ಈ ಥರ ಪ್ರಾಬ್ಲಮ್ಸ್ ಆಗೋದು, ಆಯಿತಾ. ಸೊ ಆ ಥರ ಅದರದ್ದು ಕರೆಕ್ಷನ್ ಮಾಡಲಿಕ್ಕಾಗುತ್ತೆ. ಮತ್ತು ಹೇಳೋದಾದರೆ ಹೈಡ್ರೋಥೆರಪಿ ಟ್ರೀಟ್ಮೆಂಟ್ಸಲ್ಲಿ ಮಡ್ ಟ್ರೀಟ್ಮೆಂಟ್ಸ್, ಅಂದರೆ ಮಡ್ ಥೆರಪಿ ಅಂದರೆ ನಾರ್ಮಲಿ ಈಗ ಕೋಲ್ಡ್ ವಾಟರ್ ಟ್ರೀಟ್ಮೆಂಟ್ಸ್ ಕೊಡ್ಬೋದು. ಕೋಲ್ಡ್ ಅಲ್ಲ, ನ್ಯೂಟ್ರಲ್ ಲೂಕ್ ವಾರ್ಮ್ ವಾಟರ್ ನಾವು ನಾರ್ಮಲಿ ಕೊಡ್ತೀವಿ ಆ ಕಂಡೀಷನಲ್ಲಿ, ಆಯಿತಾ. ಅದರಲ್ಲಿ ಬೇಕಾದರೆ ಎನಿಮಾ ತಗೊಡ್ಬೋದು. ಮತ್ತು ಕೋಲ್ಡ್ ಕಂಪ್ರೆಸ್, ಕೋಲ್ಡ್ ಅಬ್ಡಾಮಿನಲ್ ಪ್ಯಾಕ್, ಹಿಪ್ ಬಾತ್, ಸಿಟ್ಸ್ ಬಾತ್, ಆ ಥರ ಸುಮಾರು ಟ್ರೀಟ್ಮೆಂಟ್ಸ್ ಇದೆ. ಸೊ ಅದು ಸಹ ನಾವು ಕೊಡಲಿಕ್ಕಾಗುತ್ತೆ ಅದರೊಟ್ಟಿಗೆ. ಈಗ ನಿಮ್ಮ ಅನುಭವದ ಪ್ರಕಾರ ಸೌಖ್ಯವನಕ್ಕೆ ನೀವು ಒಂದಷ್ಟು ಪೇಷಂಟ್ಸ್ಗಳಿಗೆ ಈ ರೀತಿಯ ಚಿಕಿತ್ಸೆಯನ್ನು ಕೊಟ್ಟಿರ್ತೀರಿ. ಅವರ ಫೀಡ್ಬ್ಯಾಕ್ ನಿಮಗೆ ಎಷ್ಟು ದಿವಸಗಳಲ್ಲಿ ಅವ್ರು ಗುಣಮುಖ ಆಗ್ತಾರೆ ಅಥವಾ ಎಷ್ಟು ಟೈಮ್ ತೆಕ್ಕೊಳ್ಳುತ್ತಾ? ಸೊ ಇಲ್ಲಿ ನಾರ್ಮಲಿ ಪೇಷಂಟ್ಸ್ ಬರೋದು 10 to 21 ಡೇಸ್ ಟ್ರೀಟ್ಮೆಂಟ್ ಪ್ರೋಗ್ರಾಮಲ್ಲಿ ನಾರ್ಮಲಿ ಬರುವಂಥದ್ದು, ಆಯಿತಾ. ಸೊ ಅವರದ್ದು ಜೀವನ ಶೈಲಿ ಅದೆಲ್ಲ ನೋಡಿ ಮತ್ತೆ ಇದು ಮಾಡೋದು, ಮತ್ತು ಅವರಿಗೆ ಬರುವಾಗ ಅವ್ರದ್ದು ವರ್ಕ್ ಲೋಡ್ ಹೇಗಿದೆ, ಲೀವ್ ಸಿಗ್ತದ, ಅದೆಲ್ಲ ನೋಡಿ ಅವರು ಬರುವಂಥದ್ದಲ್ವಾ. ಸೊ ಹಾಗಾಗಿ ಮಿನಿಮಮ್ 10 ಡೇಸ್ ಟ್ರೀಟ್ಮೆಂಟ್ ಆದರೂ ತಗೊಂಡ್ರೆ ಮಾತ್ರ ನಿಮಗೆ ಅದಕ್ಕೊಂದು ಪ್ರಾಪರ್ ಆಗಿರೋ ರಿಸಲ್ಟ್ ಸಿಗೋದು. ಯಾಕೆಂದರೆ 1-2 ದಿನದಲ್ಲಿ ನಿಮ್ಮದು ಪ್ರಾಪರ್ ಆಗಿರೋ ಲೈಫ್ ಸ್ಟೈಲ್ ಚೇಂಜಸ್ಸನ್ನು ಚೇಂಜ್ ಮಾಡಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ನೀವು ಒಂದು ಮಿನಿಮಮ್ 5 to 7 ಡೇಸ್ ಅಲ್ಲ 10 ಡೇಸ್ ತಗೊಳ್ಳುವಾಗ ಸೊ ಅದು ಕರೆಕ್ಟಾಗಿ ನಿಮಗೊಂದು ಫ್ಲೋ ಸಿಗುತ್ತೆ, ಹೇಗೆ ಮಾಡಬೇಕು, ಯಾವ ಥರ ಮಾಡ್ಬೋದು ಅಂತ. ಯಾಕೆಂದರೆ ಬರೀ ನೀವು ಫುಡ್ ಮಾತ್ರ ತಗೊಂಡಿದ್ದರಿಂದ ನಿಮಗೆ ಕಾನ್ಸ್ಟಿಪೇಷನ್ ಕಂಪ್ಲೀಟಾಗಿ ಗುಣ ಆಗೋದಿಲ್ಲ. ಯಾಕೆಂದರೆ ಅದು ಮೈಂಡ್ ಸಹ ರಿಲೇಟೆಡ್ ಆಗಿರ್ತದೆ. ಸೊ ಮೈಂಡ್ ರಿಲೇಟೆಡ್, ಸೊ ಸ್ಟ್ರೆಸ್ ಈಸ್ ಒನ್ ಆಫ್ ದಿ ಫ್ಯಾಕ್ಟರ್ ಫಾರ್ ದಿಸ್. ಇಲ್ಲಿ ವೈದ್ಯರು ಹೇಳುವಂಥದ್ದು ಕೇವಲ ಆಹಾರ ಅಥವಾ ನಾವು ತೆಗೆದುಕೊಳ್ಳುವಂಥ
ಆಹಾರ ಅಥವಾ ನಾವು ಮಾಡುವಂಥ ಪಥ್ಯ ಮಾತ್ರ ಕಾರಣ ಆಗೋದಿಲ್ಲ, ಮಾನಸಿಕ ಒತ್ತಡ ಕೂಡ ಅದಕ್ಕೆ ಏನು ಮಲಬದ್ಧತೆಗೆ ಮುಖ್ಯ ಕಾರಣವಾಗಿರುತ್ತೆ. ಸೊ ಮಾನಸಿಕ ಒತ್ತಡವನ್ನು ನೀನು ನಿವಾರಿಸುವ ನಿಟ್ಟಿನಲ್ಲಿ ಕೂಡ ಏನು ಅದಕ್ಕೆ ಸೂಕ್ತವಾದಂಥ ಪರಿಹಾರ ಉಪಾಯಗಳನ್ನು ಕೂಡ ಕಂಡುಕೊಳ್ಬೇಕು. ಸೊ ಅದ್ರ ರಿಲೇಟೆಡ್ ಆಗಿ ನಾವಿಲ್ಲಿ ಯೋಗ ಟ್ರೀಟ್ಮೆಂಟ್ಸ್, ಯೋಗ ಥೆರಪಿ ಸಹ ಹೇಳಿಕೊಡ್ತೀವಿ. ಸೊ ಎಲ್ಲ ಸಹ ಒಟ್ಟಿಗೆ ಮಾಡಿದ್ವಿ, ಇಂಟಿಗ್ರೇಟೆಡ್ ಆಗಿ ಮಾಡಿದ್ರೆ ಮಾತ್ರ ಒಂದು ಸಮಗ್ರವಾದಂಥ ಒಂದು ಇದು ಏನು ಚಿಕಿತ್ಸಾ ಪದ್ಧತಿ. ಸೊ ಹಾಗಾಗಿ ಮಾತ್ರ ಅದರದ್ದು ಗುಣ ಸಿಗೋದು. ಸೊ ಗುಣ ಸಿಗಬೇಕಿದ್ರೆ ಮಿನಿಮಮ್ ಒಂದು 21 ದಿವಸ ಅಥವಾ 21 ಡೇಸ್ ನಿಂತರೆ ಒಂದು ಸತಿ ನಿಮಗೆ ಒಂದು ಕರೆಕ್ಟ್ ಇದಾಗುತ್ತೆ. ಓಕೆ 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 ಎಸ್ ವೀಕ್ಷಕರ, ಇದೊಂದು ಗಮನದಲ್ಲಿ ಇರಿಸಬೇಕಾದಂಥ ವಿಚಾರ. ಇದು ಏನು ಮಲಬದ್ಧತೆಯ ಬಗ್ಗೆ ಒಂದು ಏನು ತತ್ಕ್ಷಣಕ್ಕೆ ಪರಿಹಾರ ಅದು ಸಿಗುವುದಿಲ್ಲ. ಕನಿಷ್ಠ ಅಂತ ಹೇಳಿದ್ರು ಸೌಖ್ಯವಾನದಂಥ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲಾದ ಸಂದರ್ಭದಲ್ಲಿ ಕನಿಷ್ಠ 10 ದಿವಸ, ಇಲ್ಲ ಅಂತ ಹೇಳಿದ್ರೆ 21 ದಿವಸಗಳ ಒಂದು ಕೋರ್ಸ್ ಆಫ್ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಮಾತ್ರನೇ ಅದರ ಪರಿಣಾಮ ಕಂಡುಕೊಳ್ಳಿಕ್ಕೆ ಸಾಧ್ಯ ಅಂತ ನೀವು ಹೇಳುವಂಥದ್ದು. ಎಸ್ ಡಾಕ್ಟ್ರೆ, ಈಗ ಯೋಗದ ವಿಚಾರಕ್ಕೆ ಬರುವುದಾದರೆ, ಎಸ್ ನೀವು ಆಹಾರ ಪದ್ಧತಿಯನ್ನು ಹೇಳಿದ್ರಿ, ಯಾವ ರೀತಿಯ ಯೋಗಾಸನಗಳನ್ನು ನೀವು ಸೂಚನೆ ಮಾಡ್ತೀರಿ ಪರ್ಟಿಕ್ಯುಲರ್ಲಿ ಮಲಬದ್ಧತೆ ಇರುವಂಥ ಒಬ್ಬ ಪೇಷಂಟ್ಗೆ? ಸೊ ನಿಮಗೆ ಆಸನ ಹೇಳುವುದಾದ್ರೆ ವಜ್ರಾಸನ ಮಾಡ್ಬೋದು, ವಜ್ರಾಸನ, ಪಶ್ಚಿಮೋತ್ತಾಸನ, ಪಾದಾಸ್ತಾಸನ, ಮತ್ತೆ ಮಲಾಸನ, ಸೊ ಮಂಟುಕಾಸನ. ಸೊ ಈ ತರ ಸಿಂಪಲ್ ಆಗಿರುವ ಆಸನಗಳು ಮಾಡ್ಬೋದು, ಆಯ್ತಾ. ಫಾರ್ ಎಕ್ಸಾಂಪಲ್ ಈಗ ಮಲಾಸನ ಹೇಳುವುದಾದ್ರೆ ಅದು ಸ್ಕ್ವಾಟಿಂಗ್ ಪೋಸ್ಚರ್ ಆಸನ ಅಂತ ಹೇಳ್ತೀವಿ, ಅಂದ್ರೆ ನಾವು ಸ್ಕ್ವಾಟಿಂಗ್ ಆಗಿ ಕೂತ್ಕೊಳ್ಳುವಂಥ ಪೋಸ್ಚರ್, ಆಯ್ತಾ. ಸೊ ಅದು ನಿಮಗೆ ಬೇಕಾದರೆ ಈಗ ಈಗಿರೋ ಜನ್ರೇಷನ್ ಲೈಫ್ ಸ್ಟೈಲಲ್ಲಿ ನೋಡಿದರೆ ನಾವು ಮೋಸ್ಟ್ ಆಫ್ ನಾವೆಲ್ಲ ಫಾಲೋ ಮಾಡೋದು ವೆಸ್ಟರ್ನ್ ಟಾಯ್ಲೆಟ್ಸ್, ಆಯಿತಾ. ಇಂಡಿಯನ್ ಟಾಯ್ಲೆಟ್ಸ್ ಈಗ ಆಲ್ರೆಡಿ ವ್ಯಾನಿಷ್ ಆಗ್ತಾ ಉಂಟು, ಆಯಿತಾ. ಸೊ ಆ್ಯಕ್ಚುಲಿ ಪ್ರಿಫರಬ್ಲಿ ಹೇಳೋದಾದರೆ ನಾವು ಇಂಡಿಯನ್ ಟಾಯ್ಲೆಟ್ಸನ್ನು ಜಾಸ್ತಿ ಪ್ರಿಫರ್ ಮಾಡಬೇಕಂತ ಹೇಳ್ತೀವಿ ವೆಸ್ಟರ್ನ್ ಟಾಯ್ಲೆಟ್ಸಿಂದ. ಸೊ ರೀಸನ್ ಏನಂತ ಆಗ್ತದೆ ಅಂದರೆ ನಾವು ವೆಸ್ಟರ್ನ್ ಟಾಯ್ಲೆಟ್ಸಲ್ಲಿ ಕೂತ್ಕೊಳ್ಳುವಾಗ ನಮ್ಮ ಪೋಸ್ಚರ್ ಆಫ್ ಸಿಟ್ಟಿಂಗ್ ವಿಲ್ ಬಿ ಆಫ್ 90 ಡಿಗ್ರಿ, ಆಯಿತಾ. ಈ ಥರ ಪೋಸ್ಚರಲ್ಲಿ ನಾವು ಕೂತಿರ್ತೀವಿ. ಆದರೆ ಇಂಡಿಯನ್ ಟಾಯ್ಲೆಟ್ಸಲ್ಲಿ ನಾವು ಕೂತ್ಕೊಳ್ಳುವಾಗ ಪೋಸ್ಚರ್ ಇಸ್ 35 ಡಿಗ್ರಿ, ಆಯಿತಾ. ಸೊ ಈ 90 ಡಿಗ್ರಿ ಪೋಸ್ಚರಲ್ಲಿ 35 ಡಿಗ್ರಿದು ಪೋಸ್ಚರಲ್ಲಿ ಏನು ಡಿಫ್ರೆನ್ಸ್ ಆಗ್ತದೆ ಅಂದರೆ ಕೋಲನಲ್ಲಿ ಸ್ಪಿಂಚಸ್ ಇರ್ತದೆ, ಆಯಿತಾ. ಸೊ ಆ ಸ್ಪಿಂಚಸ್ ಏನಾಗ್ತದೆ, ಅದು ಪಿಂಚ್ ಆಗುತ್ತೆ ಈ 90 ಡಿಗ್ರಿ ಸಿಟ್ಟಿಂಗ್ ಪೋಸ್ಚರಲ್ಲಿ. ಸೊ ಹಾಗಾಗಿ ನಮಗೆ ಪ್ರಾಪರ್ ಆಗಿರೋ ಬೌಲ್ ಇವ್ಯಾಕ್ಯುಯೇಷನ್ ಆಗೋದಿಲ್ಲ. ಸೊ ಅದರ್ ರಿಲೇಟೆಡ್ ಆಗಿ ನಮಗೆ ಬೇರೆ ಅಂದರೆ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಂದಲ್ಲ, ಬಾಕಿ ಇರುವ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಲೈಕ್ IBS ಆಗ್ಬೋದು, GERD ಆಗ್ಬೋದು, ಬೇರೆ ಹೆಲ್ತ್ ರಿಲೇಟೆಡ್ ಆಗಿರೋ ಡಿಸೀಸಸ್ ಬರ್ಬೋದು, ಆಯಿತಾ. ಅಂತ ಹೇಳಿ ಎಲ್ಲರೂ ಇಂಡಿಯನ್ ಇದೇ ಯೂಸ್ ಮಾಡಬೇಕಂತಲ್ಲ. ಫಾರ್ ಎಕ್ಸಾಂಪಲ್ ಈಗ ನಮಗೆ ವೆಸ್ಟರ್ನೇ ಇದೆ, ನಮಗೆ ಆಪ್ಷನ್ ಇಲ್ಲ ಇಂಡಿಯನ್ ಯೂಸ್ ಮಾಡ್ಲಿಕ್ಕಂತಾದರೆ ಫಾರ್ ಸಿಂಪಲ್ ಮೆಥಡ್ ನಿಮಗೆ ಏನು ಮಾಡ್ಬೋದು ಅಂದರೆ ವೆಸ್ಟರ್ನ್ ಟಾಯ್ಲೆಟ್ಸ್ ಅಲ್ಲಿ ಒಂದು ಸ್ಮಾಲ್ ಸ್ಟೂಲ್ಸ್ ಏನಾದರೂ ಇಟ್ಟು ಅದರ ಮೇಲೆ ಕಾಲಿಟ್ಟು ಮತ್ತೆ ಕೂತ್ಕೊಳ್ಳೋದು. ಸೊ ದಟ್ ಆ ಪೋಸ್ಚರ್ ಆಫ್ ಸಿಟ್ಟಿಂಗ್ ವಿಲ್ ಬಿ 35 ಡಿಗ್ರಿ ಆ್ಯಂಗಲ್, ಆಯಿತಾ. ಸೊ ದಟ್ ಆ ಥರ ಪ್ರಾಬ್ಲಮ್ ಅಂದರೆ ಪಿಂಚಿಂಗ್ ಆಫ್ ಇದಾಗೋದಿಲ್ಲ. ಎಸ್ ಬಹುಮುಖ್ಯವಾಗಿ ಇಲ್ಲಿ ವೈದ್ಯರು ಹೇಳುವಂಥದ್ದು ನಮ್ಮ ಟ್ರೆಡಿಷನಲ್ ಅಂದರೆ ಹಳೆ ಕಾಲದ ಏನು ಶೌಚಾಲಯ ಪದ್ಧತಿ ಅಥವಾ ಟಾಯ್ಲೆಟ್ ಪದ್ಧತಿ ಯಾವುದಿತ್ತು ಅದನ್ನು ಬಳಸಿಕೊಂಡ್ರೆ ತುಂಬ ಉತ್ತಮ ಅಂತ. ಇವತ್ತಿನ ವೆಸ್ಟರ್ನ್ ಕಮೋಡ್ಗಿಂತಲೂ ಹಳೆ ಕಾಲದ ಏನು ಹಳೆ ಶೈಲಿಯ ಒಂದು ಟಾಯ್ಲೆಟನ್ನು ಬಳಸಿಕೊಂಡ್ರೆ ಮಲಬದ್ಧತೆ ಇರುವಂಥ ಪೇಷಂಟ್ಗಳಿಗೆ ಅದು ತುಂಬ ರೀತಿಯ ಅಥವಾ ಒಳ್ಳೆಯ ರೀತಿಯ ಒಂದು ಪರಿಣಾಮಕಾರಿಯಾದ ಪರಿಹಾರವನ್ನು ಕೊಡುತ್ತೆ ಅಂತ. ಇದರ ಜೊತೆಗೆ ಜೀವನ ಶೈಲಿಯನ್ನು ಟೋಟಲ್ ಒಂದು ಜೀವನ ಶೈಲಿಯ ಬದಲಾವಣೆಯನ್ನು ಯಾವ ರೀತಿಯನ್ನು ನೀವು ಸೂಚಿಸ್ತೀರಿ? ಜೀವನ ಶೈಲಿ ಬದಲಾವಣೆಗಳಂತ ಹೇಳಿದರೆ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಮಾಡುವಂಥ ಪೂರ್ತಿ ಆ್ಯಕ್ಟಿವಿಟಿಗಳು ಬರ್ತದೆ, ಆಯಿತಾ. ಸೊ ಒಬ್ಬರು ಏಳುವುದರಿಂದ ಮಲಗುವ ತನಕ ಇರೋ ಆ್ಯಕ್ಟಿವಿಟಿ ಕಂಪ್ಲೀಟಾಗಿ ಬರುತ್ತೆ ಅದರಲ್ಲಿ. ಸೊ ಆ್ಯಕ್ಚುಲಿ ಹೇಳೋದಾದರೆ ಏಳುವ ಟೈಮ್ ಮೋಸ್ಟ್ಲಿ 5 o'clock ಅಂತ ಬೆಳಗ್ಗೆ ಹೇಳುವಂಥ ಟೈಮಿಂಗ್ಸ್, ಆಯಿತಾ. ನಾವು ಯಾಕೆ ಅದೇ ಟೈಮಿಂಗ್ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದರೆ ಆ 5 to 7 ಟೈಮಿಂಗ್, ಆ ಟೈಮಲ್ಲಿ ನಮ್ಮದು ಲಾರ್ಜ್ ಇಂಟೆಸ್ಟೈನ್ ಆ್ಯಕ್ಟಿವಿಟಿ, ನಮ್ಮದು ಕೋಲೋನಿಕ್ ಇರೋ ಆ್ಯಕ್ಟಿವಿಟಿ ಜಾಸ್ತಿ ಆಗುವಂಥ ಸಮಯ, ಆಯಿತಾ. ಸೊ ಆ ಟೈಮಲ್ಲಿ ನೀವು ಚೆನ್ನಾಗಿ ನೀರೆಲ್ಲ ಕುಡಿದ್ರೆ ಡೆಫಿಕೇಷನ್ ಪ್ರೋಸೆಸ್ ಜಾಸ್ತಿ ಬೇಗ ಸುಲಭದಲ್ಲಿ ಆಗ್ತದೆ. ಸೊ ಆ ಟೈಮಲ್ಲಿ ನೀವು ನಾರ್ಮಲಿ ಮಲಗಿದ್ರೆ ಏನಾಗ್ತದೆ, ಈ ಹೇಳುವಂಥ ಕಾನ್ಸ್ಟಿಪೇಷನ್, ಇಂಡೈಜೆಷನ್ ಆ ಥರ ಪ್ರಾಬ್ಲಮ್ಸ್ ಬರಲಿಕ್ಕೆ ಕಾರಣಗಳಾಗ್ತದೆ. ಸೊ ಅದು ಯೋಗದಲ್ಲಿ ಒಂದು ಮಾತಿದೆ ಅಲ್ಲ, ಏನು ಬೇಗ ಮಲಗಬೇಕು, ಬೇಗ ಎದ್ದೇಳಬೇಕು. ಸೊ ಹಾಗಾಗಿ ನಾವು ಹೇಳೋ ಟೈಮಿಂಗ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಆ ಟೈಮಲ್ಲಿ ಈಗ 5 to 7 ಟೈಮಲ್ಲಿ ನೀವು ನಾರ್ಮಲ್ ಆಗಿ ಎದ್ದು ಮೋಷನ್ಸ್ ಎಲ್ಲ ಕ್ಲಿಯರ್ ಮಾಡಿದರೆ ಅದರದ್ದು ಸಮಸ್ಯೆಗಳು ಒಂಚೂರು ಕಡಿಮೆ ಇರ್ತದೆ, ಆಯಿತಾ. ಸೊ ಎದ್ದು ಚೆನ್ನಾಗಿ ನೀರು ಕುಡಿದಾದ್ಮೇಲೆ ನಾರ್ಮಲ್ ಆಗಿರೋ ಜ್ಯೂಸಸ್, ಫ್ರೆಶ್ ಜ್ಯೂಸಸ್, ಆ ಸೀಸನಲ್ಲಿ ಆಗುವಂಥ ಹಣ್ಣುಗಳನ್ನು ಜಾಸ್ತಿ ಬೆಳೆಸಿದ್ರೆ ಸೀಸನಲ್ಲಿ ಆಗುವಂಥ ಹಣ್ಣು ಹಂಪಲುಗಳನ್ನು ತಿನ್ನಬೇಕು.
ಜಾಸ್ತಿ ಬೆಳೆಸಿದ್ರೆ ಒಳ್ಳೇದಾಗುತ್ತೆ. ಮತ್ತು ನಾರ್ಮಲ್ ಆಗಿರೋ ಊಟಗಳೆಲ್ಲ ತಗೊಳ್ಬೋದು, ತೊಂದರೆ ಏನಿಲ್ಲ. ಬಟ್ ಅದ್ರದ್ದು ಟೈಮಿಂಗ್ಸ್ ಎಲ್ಲ ನೋಡಬೇಕಾಗ್ತದೆ ನಾವು. ಈಗ ಮಧ್ಯಾಹ್ನದ ಊಟ ತುಂಬ 2-3 ಗಂಟೆಗೆಲ್ಲ ಊಟ ಮಾಡೋದಂದ್ರೆ ರಾಂಗ್ ಆಗುತ್ತೆ. ಸೊ ಒಂದು 12:30-1 ಗಂಟೆ ಒಳಗಡೆ ಊಟ ಮಾಡಿದರೆ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ರೆ ರೈಸ್ದು ಪದಾರ್ಥ ತುಂಬ ಖಾರ ಎಲ್ಲ ತಿನ್ಬೋದಾ? ತುಂಬ ಖಾರ ತಿನ್ನೋದು ಇದರದ್ದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಲ್ಲ. ನಾರ್ಮಲ್ ಆಗಿರುವ ಅಂತ ನಾವು ತಗೊಳ್ಬೋದು. ಜಾಸ್ತಿ ಸ್ಪೈಸಿ ಅವಾಯ್ಡ್ ಮಾಡಬೇಕು, ಮೈದಾ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡಬೇಕು. ಮತ್ತು ಈ ಕಂಡೀಷನಲ್ಲಿ ಜಾಸ್ತಿ ನೋಡಬೇಕಾಗಿರೋದು ಗ್ಲೂಟನ್ ರಿಚ್ ಫುಡ್ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಇರೋದು, ಆಯಿತಾ. ಅಂತ ಹೇಳಿದರೆ ಮೈದಾ ಪ್ರಾಡಕ್ಟ್ಸ್, ಈಗ ಸ್ವಲ್ಪ ಇದರಲ್ಲಿರೋ ಸೀರಿಯಲ್ಸ್ ಅದಲ್ಲ. ಯಾಕೆಂದರೆ ಅದೇನಾಗ್ತದೆ ಅಂದರೆ ನಮ್ಮದು ಗಟ್ ಲೈನಿಂಗನ್ನೇ ಡ್ಯಾಮೇಜ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ನೀವು ಫಾಲೋ ಮಾಡಬೇಕು. ಅಂದರೆ ಸುಮ್ಮನೆ ಸುಮಾರು ಫುಡ್ ಐಟಮ್ ಜಾಸ್ತಿ ತಗೊಂಡೋದ್ರಿಂದ, ಒಳ್ಳೆ ಫ್ರೂಟ್ಸ್ ವೆಜಿಟೇಬಲ್ಸ್ ಮಾತ್ರ ಜಾಸ್ತಿ ತಗೊಳ್ಳೋದ್ರಿಂದ ಪ್ರಾಬ್ಲಮ್ಸ್ ಕಡಿಮೆ ಆಗ್ತದಂತಲ್ಲ. ಸೊ ಅದರೊಟ್ಟಿಗೆ ಬಾಕಿ ಇರುವ ಆ್ಯಕ್ಟಿವಿಟೀಸ್ ಕೂಡ ಮಾಡಬೇಕಾಗ್ತದೆ ನೀವು. ಸೊ ಮಲಗುವ ಟೈಮ್ ಕೂಡ ಹಾಗೆ ತುಂಬ ಲೇಟಾಗಿ ಮಲಗೋದಲ್ಲ, ಬೇಗನೆ ಮಲಗಬೇಕು. ಒಂದು 9 ಗಂಟೆ 10 ಗಂಟೆ ಒಳಗಡೆ ಊಟ ಮುಗಿಸಿ ಮಿನಿಮಮ್ ಒಂದು 2 to 3 hours ಗ್ಯಾಪ್ ಕೊಟ್ಟು ಮಲಗುವಂಥ ಅಭ್ಯಾಸಗಳೆಲ್ಲ ಮಾಡಬೇಕು. ಹಾಗಾಗಿ ಒಂದು ಹೆಲ್ತ್ ಇಂಪ್ರೂವ್ ಆಗುತ್ತೆ. ಎಸ್ ಥ್ಯಾಂಕ್ ಯು. ಎಸ್ ಡಾಕ್ಟರ್ ಹೇಳಿರುವಂಥದ್ದು ಒಂದು ಸಮಗ್ರವಾದಂಥ ಒಂದು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು, ಬಹುಮುಖ್ಯವಾಗಿ ಏನು ಬೇಗ ಹೇಳುವಂಥದ್ದು, ಜೊತೆಗೆ ಬೇಗ ಮಲಗುವಂಥದ್ದು, ಮತ್ತು ಚೆನ್ನಾಗಿ ನೀರು ಕುಡಿಯುವಂಥದ್ದು, ಸೀಸನಲ್ ಆಗಿರುವಂಥ ಫ್ರೂಟ್ಸ್ಗಳನ್ನು ತಿನ್ನುವಂಥದ್ದು, ಮತ್ತು ಒಂದಷ್ಟು ದೈಹಿಕ ವ್ಯಾಯಾಮ ಚಟುವಟಿಕೆ ಮತ್ತು ಮಾನಸಿಕ ಒತ್ತಡ ಇಲ್ಲದೆ ಬದುಕುವಂಥ ಒಂದು ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಿ. ಸೊ ಆ ಕಾರಣದಿಂದಾಗಿ ನಮಗೆ ಮಲಬದ್ಧತೆಯನ್ನು ನಿವಾರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಹಜವಾದ ಬದುಕುವ ಶೈಲಿಯಿಂದಲೇ ನಾವು ಮಲಬದ್ಧತೆಯನ್ನು ದೂರ ಮಾಡಬಹುದು ಅಂತ. ಎಸ್, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮುಖ್ಯ ಆಶಯವೇ ಅಷ್ಟೇ, ಒಂದು ಸಹಜವಾದ ಬದುಕು ಮತ್ತು ಏನು ದೊಡ್ಡ ಮಟ್ಟಿಗೆ ಏನು ಔಷಧಿ ಅಥವಾ ಔಷಧಿಯ ಉಪಚಾರ ಇಲ್ಲದೆ ನಮಗೆ ಬಂದಿರುವಂಥ ಯಾವುದೇ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ. ಎಸ್, ಇವತ್ತು ಈ ಒಂದು ಮಲಬದ್ಧತೆ ವಿಚಾರವಾಗಿ ತುಂಬ ಒಳ್ಳೆಯ ಮಾಹಿತಿಯನ್ನು ಸೌಖ್ಯವನ ಈ ಒಂದು ಆಸ್ಪತ್ರೆಯ ವೈದ್ಯರಾಗಿರುವಂಥ ಡಾಕ್ಟರ್ ಅಂಜಲಿ ಅವರು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ ಡಾಕ್ಟರ್. ಎಸ್, ಇದು ಮಲಬದ್ಧತೆಗೆ ಸಂಬಂಧಪಟ್ಟ ಹಾಗೆ ಸೌಖ್ಯವನ ಸೌಖ್ಯ ಸಂಧಾನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಜಲಿ ಅವರು ನೀಡಿದಂಥ ಒಂದು ಸಲಹೆ ಮತ್ತು ಮಾರ್ಗದರ್ಶನ. ಎಸ್, ಥ್ಯಾಂಕ್ ಯು ಸರ್. ನಾನು ಜಿ ವಿ ಮಹೇಂದ್ರ ಅಂತೇಳಿ ಸಕಲೇಶ್ಪುರ ಹಾಸನ ಡಿಸ್ಟಿಕ್ಕಿಂದ ಬಂದಿದ್ದೇನೆ. ಕಳೆದ ಶನಿವಾರ ಬಂದಿದ್ದು. ಈ ಶನಿವಾರ 8 ದಿವಸಕ್ಕೆ 4 kg ಡೌನ್ ಆಗಿದೆ ಬಾಡಿ. ಮತ್ತು ಸ್ವಲ್ಪ ಸೋರಿಯಾಸಿಸ್ ಇತ್ತು, ಸ್ಕಿನ್ ಡಿಸೀಸ್ ಇತ್ತು, ಅದು ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ಮತ್ತು ಇಲ್ಲಿ ವಾತಾವರಣ ಅಂದರೆ ಆ ವಾತಾವರಣಕ್ಕನ್ನು ಮತ್ತು ಇಲ್ಲಿ ಸಿಬ್ಬಂದಿ ಮತ್ತು ಡಾಕ್ಟರ್ಸು ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ನಾವು ಏನು ಕೇಳಿದ್ರು ಒಂದು ಇದು ಮಾಡೋದಾಗಲಿ ಎಂಥ ಒಂದು ಇದಿಲ್ಲ, ತುಂಬ ಕೋಪ್ರೇಟಿವ್. ಮತ್ತು ಯೋಗ ಕ್ಲಾಸ್ ಇದೆ, ಅದು ಎಲ್ಲ ತುಂಬ ಚೆನ್ನಾಗಿದೆ. ಒಮ್ಮೆ ಬಂದರೆ ಮತ್ತು ಇನ್ನೊಮ್ಮೆ ಬರಲೇಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನಾನು ಬೇರೆ ಎಲ್ಲ ಒಂದು 2-3 ಕಡೆ ಹೋಗಿದ್ದೆ, ಬಟ್ ಇಷ್ಟು ಒಳ್ಳೆಯ ವಾತಾವರಣ, ಇಷ್ಟು ಒಳ್ಳೆಯ ಒಂದು ನಮ್ಮನ್ನೆಲ್ಲ ನಡ್ಕೊಳ್ಳೋ ನೀತಿ ಎಲ್ಲ ತುಂಬ ಚೆನ್ನಾಗಿದೆ. ಆಹಾರ ಪದ್ಧತಿ, ಬೆಳಗ್ಗೆ ಎದ್ದು ಯೋಗ, ಧ್ಯಾನ, ಸಂಜೆ ಭಜನೆ ತುಂಬ ಚೆನ್ನಾಗಿದೆ. ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನ ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಕ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ: ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820 2544 206 99 458 01594 9483 932325 www.naturecureparika.com